ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಪ್ರತಿಯೊರಿಲ ಸಮಾಜಡು ದುಂಬು ಬತ್ತದು ಒಂಜತ್ತೊಂಜಿ ಕೆಲಸಡು ಸೇರುನುಡು ಅಪಗ ದೇಶದ ಅಭಿವೃದ್ಧಿಗೆ ಕೊಡುಗೆ ಕೊರನಂಚ ಆಪುಣೊಂದು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಪಂತೆರು ಬೆದ್ರಡು 15ನೇ ವರ್ಷದ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ಉದಿಪನ ಮಲ್ತದು ಆರ್ಪಾತೆರಿಯರು ಬೆದ್ರದ ಆಳ್ವಾಸ್ ಪ್ರತಿಷ್ಠಾನದ ವತಿರ್ದು 15ನೇ ಮಾಮಲ್ಲ ಉದ್ಯೋಗ ಮೇಳ ಆಳ್ವಾಸ್ ಪ್ರಗತಿ 2027 ಕಾರ್ಯಕ್ರಮ ಶನಿವಾರ ದಾನಿ ಆಳ್ವಾಸ್ ಕಾಲೇಜ ವಿದ್ಯಾಗಿರಿ ಕ್ಯಾಂಪಸ್ നടത്തുന്നുണ്ട്. 2 ದಿನ നടപ്പുന ಈ ಮೇಳಡು ಬ್ಯಾಂಕಿಂಗ್ ಪಣವು ಐಟಿ ಐಟಿಎಸ್ ಹೆಲ್ತ್ ಬೊಕ್ಕ ಫಾರ್ಮಾ ಮಾರಾಟ ಬೊಕ್ಕ ಚಿಲ್ಲರೆ ವ್ಯಾಪಾರ ಹಾಸ್ಪಿಟಾಲಿಟಿ ಟೆಲಿಕಾಂ ಮಾಧ್ಯಮ ಶಿಕ್ಷಣ ಇಂಜಿತ್ತಿ ಕಂಪನಿಲಿನ ಪ್ರತಿನಿಧಿಗಳು ಪಾಲ್ಪಡೆದು ಅಭ್ಯರ್ಥಿಲಿನ ಅಜಪ್ಪುನ ಬೇಲೆ ಮಲ್ತೊಂದುಲ್ಲೇರು. ಸುಮಾರು 281 ಕಂಪನಿಲು ಪಾಲ್ಪಡೆಪ್ಪ 15,930 ಮಿಕ್ಕದು ಬೇಲದ ಅವಕಾಶಗಳು ತಿಕ್ಕೆರೆಯುತ್ತದೆ. ಪದವಿ ಸ್ನಾತಕೋತ್ತರ ಪದವೀಧರರು ವೈದ್ಯಕೀಯ ಬುಕ್ಕ ಪ್ಯಾರಾಮೆಡಿಕಲ್ ಇಂಜಿನಿಯರಿಂಗ್ ಕಲಾ ವಾಣಿಜ್ಯ ಬುಕ್ಕ ಮ್ಯಾನೇಜ್ಮೆಂಟ್ ಬೇಸಿಕ್ ಸೈನ್ಸ್ ನರ್ಸಿಂಗ್ ಐಟಿಐ ಡಿಪ್ಲೊಮಾ ಪಿಯುಸಿ ಎಸ್ಎಲ್ಸಿ ಬುಕ್ಕ ಬಾಕಿದ ವಿದ್ಯಾರ್ಥಿಗಳು ಈ ಮೇಳೋಡು ಪಾಲ್ಪಡೆಯೊಂದು ಲೇರು. ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಗುರುಕಾರ್ ಡಾ ಮೋಹನ್ ಆಳ್ವೇರಿ ಎದುಕೊಂದು ಪಾತಿರ್ದು ಈ ದುಂಬು ನಡತಿನ 14 ಉದ್ಯೋಗ ಮೇಳೊಡ್ದು 36,000 ಜೋಕ್ಲು ಬೇಲದ ಅವಕಾಶ ಪಡೆಯೊಂದಿರು 51,000 ಅಭ್ಯರ್ಥಿಗಳು ಶಾರ್ಟ್ ಲಿಸ್ಟಡು ಲೇರು. ಈ ವರ್ಷ ಎಣ್ಮ ತಾಲೂಕುಡು ಓರಿಯಂಟೇಷನ್ ಕಾರ್ಯಕ್ರಮ ನಡೆದಿದೆ. ಅವೆಟ್ಟು ಪಾಲ್ಪಡೆಯನಕ್ಲು ಈ 15ನೇ ಉದ್ಯೋಗ ಮೇಳೋಡು ಪಾಲ್ಪಡೆಯೊಂದು ಲೇರು. ಈ ವರ್ಷವೂ 8 ತಾಲೂಕುಗಳಲ್ಲೂ ಹೋಗಿ ಎಲ್ಲ ಶಾಸಕರ ಜೊತೆ ಒಂದು ಅವರ ಒಡಂಬಡಿಕೆಯಿಂದ ಅಲ್ಲಿ ಓರಿಯಂಟೇಷನ್ ಪ್ರೋಗ್ರಾಮ್ಗಳನ್ನು ಮಾಡಿಕೊಂಡು ಒಂದು ಸಾಧಾರಣ 3,000 ಮಕ್ಕಳು ಅದನ್ನು ಟ್ರೈನಿಂಗ್ ಮಾಡಿ ಇವತ್ತೊಂದು 300ಕ್ಕೂ ಮಿಕ್ಕಿದ ಕಂಪನಿಗಳು ಬಂದು ಇವತ್ತು ಇಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ಇದರಲ್ಲಿ ಒಂದು ಬಹಳಷ್ಟು ಬೇರೆ ಬೇರೆ ರೀತಿಯ ವಿದ್ಯಾರ್ಥಿಗಳು ಒಂದು 1,000ಕ್ಕೂ ಮಿಕ್ಕಿದಂಥ ವಾಲಂಟಿಯರ್ಸ್ ಇದ್ದು ನಮ್ಮ ಒಂದು 300ಕ್ಕೂ ಮಿಕ್ಕಿದಂಥ ಸ್ಟಾಫ್ಗಳಿದ್ದುಕೊಂಡು ಕಳೆದ 3 ತಿಂಗಳುಗಳಿಂದ ಬೇಕಾದಷ್ಟು ಇದರ ಬಗ್ಗೆ ಕೆಲಸ ಆಗಿ ಇವತ್ತು ನಡೆಯುವಂಥ ಉದ್ಯೋಗ ಮೇಳ ನಾವು ಯಾವುದೇ ಶುಲ್ಕವನ್ನು ಯಾವುದೇ ವಿದ್ಯಾರ್ಥಿಗಳಿಂದ ಪಡೆಯದೆ ಸಂಪೂರ್ಣ ಇದು ಒಂದು ಉಚಿತವಾಗಿ ನಮ್ಮ ಕೆಲಸ ನಾಡಿನ ನಮ್ಮ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ಮಾತ್ರ ಅಲ್ಲ ಇಡೀ ರಾಜ್ಯದಿಂದ ಅಥವಾ ಹೊರ ರಾಜ್ಯದಿಂದ ಬಂದ ವಿದ್ಯಾರ್ಥಿಗಳಿಗೂ ಕೂಡ ಉದ್ಯೋಗಕ್ಕೆ ಬೇಕಾದ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದು ನಮಗೆ ಬಹಳ ಸಂತೋಷ. ಡಾ ಮೋಹನ್ ಆಳ್ವ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆದ ಉಸ್ತುವಾರಿ ಮಂತ್ರಿ ದಿನೇಶ್ ಗುಂಡೂರಾವ್ ಉದ್ಯೋಗ ಮೇಳನು ಉದಿಪನ ಮಲ್ತೆರು. ಉದ್ಯೋಗ ಮೇಳನು ನಡಪಾವನ ಡಾ ಮೋಹನ್ ಆಳ್ವೇರಿಗೂ ಎಡ್ಡೆಪ್ಪು ಬಯಕಿನಾರು ಪ್ರತಿಯೊರಿಲ ಸಮಾಜಡು ದುಂಬು ಬತ್ತದು ಒಂಜಿ ಬೇಲೆಡಿಪ್ಪೋಡು ಒಂದೆರ್ದಾದ ದೇಶದ ಬುಳೆಚಿಲ್ಗೆ ಬಲ ಕೊರ್ಲೆ ಕಾಪುನು ಒಂದು ಬಂಡೇರು. ಸುಮಾರು 25,000-30,000 ವಿದ್ಯಾರ್ಥಿಗಳು 30,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. 30,000 ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಇನ್ ದಿಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ಸ್ ಅ ಹ್ಯೂಜ್ ಇನ್ಸ್ಟಿಟ್ಯೂಷನ್, ದೊಡ್ಡ ಒಂದು ಯೂನಿವರ್ಸಿಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಇಷ್ಟೊಂದು ಮಕ್ಕಳು ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರ ನಿರ್ವಹಣೆ ಮಾಡುವಂಥದ್ದು, ಇದನ್ನು ನೋಡ್ಕೊಳ್ಳುವಂಥದ್ದು, ಒಳ್ಳೆಯ ಒಂದು ಗುಣಮಟ್ಟದ ಶಿಕ್ಷಣ ನೀಡ್ತಕ್ಕಂಥದ್ದು ಇದೆಲ್ಲ ಸುಲಭವಾದಂಥ ಕೆಲಸ ಅಲ್ಲವೇ ಇಲ್ಲ. ಒಂದು ಸಣ್ಣ ಶಾಲೆಯನ್ನು ನಡೆಸೋದೇ ಭಾಳ ಕಷ್ಟಪಡ್ತಾರೆ, ಅದಕ್ಕೆ ಹರಸಾಹಸ ಪಡಬೇಕಾಗ್ತದೆ. ಅದರಲ್ಲಿ ಇವರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಶಾಲೆಗಳನ್ನು, ಕಾಲೇಜ್ಗಳನ್ನು, ಆಸ್ಪತ್ರೆಗಳನ್ನು ಎಲ್ಲವನ್ನು ಕೂಡ ಸ್ಥಾಪನೆ ಮಾಡಿ ಇವತ್ತು ನಿಜವಾಗಲೂ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ನಮ್ಮ ಆಳ್ವಾಸ್ ಸಂಸ್ಥೆ. ಆ ರೀತಿಯಾದ ಹೆಸರನ್ನು ಅವರು ಪಡ್ಕೊಂಡಿದ್ದಾರೆ. ಇದೊಂದು ವಿನೂತನ ಕಾರ್ಯಕ್ರಮ, ಯಾಕಂದರೆ ಎಲ್ಲರೂ ಮಾಡೋದಿಲ್ಲ. ಶಿಕ್ಷಣ ಸಂಸ್ಥೆಗಳು ಅನೇಕ ಸ್ಕೂಲ್ಗಳು ಕಾಲೇಜ್ಗಳು ಓದಿಸ್ಬಿಟ್ಟು ಕಳಿಸ್ಬಿಡ್ತಾರೆ ಅಷ್ಟೇ, ನಮ್ಮ ಜವಾಬ್ದಾರಿ ಮುಗೀತು ಅಂತ. ಆದರೆ ಇಲ್ಲಿ ನಮ್ಮ ಜವಾಬ್ದಾರಿ ಮುಗ್ದಿಲ್ಲ. ನಮ್ಮ ಆಳ್ವಾಸ್ ಸಂಸ್ಥೆಯಲ್ಲಿ ನಮ್ಮ ಹುಡುಗರಿಗೆ ಹುಡುಗಿಯರಿಗೆ ಭವಿಷ್ಯದಲ್ಲೂ ಕೂಡ ಭವಿಷ್ಯದಲ್ಲಿ ಅವ್ರಿಗೆ ರಕ್ಷಣೆ, ಒಂದು ಒಳ್ಳೆಯ ಜಾಗವನ್ನು ಒಳ್ಳೆಯ ದಾರಿಯನ್ನು ತೋರಿಸ್ತಕ್ಕಂಥದ್ದು ಕೂಡ ಒಂದು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಪ್ರಯತ್ನ ಇದೆ ಅಂತ ಅವರು ಈ ಆಳ್ವಾಸ್ ಪ್ರಗತಿಯಿಂದ ಮಾಡಿದ್ದಾರೆ. ಮಂತ್ರಿ ದಿನೇಶ್ ಗುಂಡೂರಾವ್ ಶಾಸಕರು ಓಮನಾಥ ಕೋಟೆನ್ ಕಾರ್ಯಕ್ರಮದ ಗುರುಕಾರರಾದಿತ್ಯರು. ಕುಡ್ಲ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಮಲ್ಲಬಿನೆರಾದಿತ್ಯರು. ದುಬೈದ ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ದ ವ್ಯವಸ್ಥಾಪನಾ ನಿರ್ದೇಶಕರು ಪ್ರವೀಣ್ ಕುಮಾರ್ ಶೆಟ್ಟಿ ವಕ್ವಾಡಿ, ಸೌದಿ ಅರೇಬಿಯಾದ ಎಕ್ಸ್ಪ್ರೆಸ್ ಸಂಸ್ಥೆದ ಸಿಇಒ ಕೆಎಸ್ ಶೇಖ್ ಕರ್ನಿರೆ, ಬಿಗ್ ಬ್ಯಾಗ್ಸ್ ಇಂಟರ್ ನ್ಯಾಷನಲ್ ಕಂಪನಿದ ಸಿಇಒ ರವೀಶ್ ಕಾಮತ್, ರೋಹನ್ ಕಾರ್ಪೊರೇಷನ್ದ ರೋಹನ್ ಮೊಂತೆರೋ, ನ್ಯೂಸ್ ಸೊಲ್ಯೂಷನ್ ಸಂಸ್ಥೆದ ಸಿಇಒ ಸುಯೋಗ್ ಶೆಟ್ಟಿ ಮೊಕ್ಲೆಗೆ ಸನ್ಮಾನ ಮಲ್ತೇರು. ಪ್ರಿಯ ಸಿಕ್ವೇರ ಪರಿಚಯ ಮಲ್ತದ ಕೊರಿಯರು.
ಆಳ್ವಾಸ್ ಪ್ರಗತಿ ಎಐ ಚಾಟ್ ಬೋಟ್ ಆಪ್ ಅನ್ನು ಮಾಜಿ ಸಚಿವರು ರಮನಾಥ್ ರೈ ಬಿಡುಗಡೆ ಮಾಡ್ತಾರೆ. ಕುಡ್ಲ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರು ಡಾ ದೇವೇಂದ್ರಪ್ಪ, ಅದಾನಿ ಕಂಪನಿ ದಕ್ಷಿಣ ಭಾರತದ ಸಿಇಒ ಕಿಶೋರ್ ಆಳ್ವಾ, ಬೆದ್ರದ ಚೌಟರ ಅರಮನೆತ ಕುಲದೀಪ್ ಆಳ್ವಾ, ಮಾಜಿ ಸಂಸದರು ನಳಿನ್ ಕುಮಾರ್ ಕಟೀಲ್, ಮಾಜಿ ಸಚಿವರು ಅಭಯಚಂದ್ರ ಜೈನ್, ವಿಧಾನ ಪರಿಷತ್ ಸದಸ್ಯರು ಎಸ್ಎಲ್ ಭೋಜೇಗೌಡ, ಉದ್ಯಮಿ ಲೈನ ಕೆ ಶ್ರೀಪತಿ ಭಟ್, ನಾರಾಯಣ ಪಿಎಂ ಪಾಲ್ಪಡೆದಿದ್ದಾರೆ. ಬೆದ್ರ ಕೈತಲ್ದ ಮಾರೂರು ಮಾರ್ಗದ ನಡುಟು ಮಲ್ಲಗುಂಡಿ ಇತ್ತದು ಸಂಚಾರಗೂ ಅಡ್ಯಾಯಿ ನಡೆದವರ ಊರ್ದಕ್ಲು ಏವ್ರ ತೋಜಾದು ಗುಂಡಿಡು ಬಾರಿ ನಡೆದು ಇಸೇಸ ರೀತಿಡು ಪ್ರತಿಭಟನೆ ನಡಪಾಯರು. ಅಧಿಕಾರಿಗಳು ಗುಮನ ಕೋರಂದಿನವು ಸಾರ್ವಜನಿಕರ ಏವ್ರಗೂ ಕಾರಣ ಆತಡು. ಬೆದ್ರ ಕೈತಲ್ದ ಮಾರೂರು ಮಾರ್ಗದ ಮದ್ಯುಡು ಗುಂಡಿ ಇತ್ತದು ವಾಹನೋಲಿನ ಸಂಚಾರಗೂ ಭಂಗ ಆವಂದಿತ್ತು ನಡೆದವರ ಸ್ಥಳೀಯರು ಏವ್ರ ತೋಜಾದಿತ್ತದು ಗುಂಡಿದ ಉಲೈ ಬಾರಿದ ನಡೆದು ವಿಶೇಷ ರೀತಿಡು ಪೊರಂಬಾಟ ಮಲ್ತೇರು. ವರ್ಷಕರಿಂಡಲ ಪರಿಹಾರ ತಿಕ್ಕಂದು ನಡೆದವರ ಮಾರ್ಗದ ಸಮಸ್ಯೆದ ಬಗೆಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಗುಮನ ಗೆತನಂದಿನವು ಜನಕ್ಲಿನ ಏವರು ಕಾರಣ ಆತಡು. ಬೆದ್ರದ ಪುರಸಭಾ ಸುತ್ತದ ಮಾರೂರದ ಜೈ ಭವಾನಿ ಮಂದಿರದ ಕೈತಲು ಬೆಳ್ತಂಗಡಿ ಬೆದ್ರ ಮಾರ್ಗೋಡು ಆತಿನ ಮಲ್ಲ ಗುಂಡಿರ್ದು ವಾಹನ ಸವಾರರಿಗೂ ಸಾರ್ವಜನಿಕರಿಗೂ ಭಾರಿ ಕಷ್ಟ ಆವನುಂಡು. ಅಪಘಾತ ಆಪನ ಅವಕಾಶಲ ಉಂಡು. ಏತು ಸರ್ತಿ ಮನವಿ ಮಲ್ತಡಲ ಒವ್ವೇ ಕ್ರಮ ಗೆತನಂದಿನ ಅಧಿಕಾರಿನ ಮಿತ್ತು ಜನಕ್ಲು ಏವ್ರ ತೋಜಾದು ಆಯ್ನಾತ್ ಬೇಗ ಸರಿ ಮಲ್ಪೆರೆ ಒತ್ತಾಯ ಮಲ್ತಿದ್ದೇರು. ಕುಡ್ಲದ ಪೊಲೀಸರು ಡ್ರಗ್ಸ್ ಫ್ರೀ ಅಭಿಯಾನ ದುಂಬರಿಸಿದರು. ಸಿಸಿಬಿ ಪೊಲೀಸ್ ಕೂಟ ಗಾಂಜಾ ಸಾಗವಂದಿತ್ತಿನ ಮೂವೇರಿನ ಪತ್ತದು 123 ಕಿಲೋ ಗಾಂಜಾ 2 ಗಾಡಿಲು ಬೊಕ್ಕ 5 ಮೊಬೈಲ್ ಫೋನ್ ಸೇರಿದು ಒಟ್ಟು 45,20,000 ರೂಪಾಯಿ ಬೆಲೆತ ಸೊತ್ತಲಿನ ಸ್ವಾಧೀನಗುದ್ದೆ ತಂದರು. ಕುಡ್ಲದ ಪೊಲೀಸರು ಡ್ರಗ್ಸ್ ಫ್ರೀ ಅಭಿಯಾನ ದುಂಬರಿತದು. ಸಿಸಿಬಿ ಪೊಲೀಸ್ ಕೂಟ ಗಾಂಜಾ ಸಾಗವಂದಿತ್ತಿನ ಮೂವೇರಿನ ಪತ್ತದು ಅಕ್ಲೆಡ್ದು 123 kg ಗಾಂಜಾ 2 ಗಾಡಿ 5 ಮೊಬೈಲ್ ಫೋನ್ ಸೇರಿನಂಚ ಒಟ್ಟು 45,20,000 ರೂಪಾಯಿ ಬೆಲೆತ ಸುತ್ತಲಿನ ವಶೊಗ್ದೆ ತೊಂದಿರು. ಮಸೂದ್ ಎಂಕೆ, ಮೊಹಮ್ಮದ್ ಆಶಿಕ್ ಬೊಕ್ಕ ಸುಬೇರ್ ಪಂಪಿನ ಆರೋಪಿಲಿನ ಪತ್ತದೇರು. ಬೆದ್ರ ತಾಲೂಕದ ಬೆಳವಾಯಿ ಗ್ರಾಮದ ಕಾಂತಾವರ ಕ್ರಾಸ್ದ ಮಠದ ಕೆರೆ ಪಂಪಿನ ಜಾಗಿಡ್ ಅಕ್ರಮವಾದ ಡ್ರಗ್ಸ್ ಸಾಗವಂದು ಪುನಗ ಪೊಲೀಸರು ದಾಳಿ ಮಲ್ತದು ಆರೋಪಿಲಿನ ವಶೊಗ್ಗೆ ತೊಂದಿರು. ಆರೋಪಿಲು ಆಂಧ್ರ ಪ್ರದೇಶದ ಗಾಂಜಾ ಸಾಗವನ ಬೇಲೆ ಮಲ್ತೊಂದಿತ್ತಿರಂದು ತಿಳಿದು ಬೈದಂಡು. ಬೆದ್ರದ ಪೊಲೀಸ್ ಠಾಣೆಡು ಕೇಸ್ ದಾಖಲಾತಂಡು. ಕೇರಳದಿಂದ ಮಂಗಳೂರು ನಗರಕ್ಕೆ ಗಾಂಜಾ ಸಪ್ಲೈ ಮಾಡ್ತಿದ್ದಂಥ ಒಂದು ಜಾಲವನ್ನು ಪತ್ತೆ ಮಾಡಿ ಅರೆಸ್ಟ್ ಮಾಡೋದರಲ್ಲಿ ನಮ್ಮ ಸಿಸಿಬಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇವತ್ತು ಬೆಳಗ್ಗೆ ಕಾಸರಗೋಡು ಮೂಲದ 3 ಜನ ಆಂಧ್ರದಿಂದ 2 ಕಾರಲ್ಲಿ ಸುಮಾರು 123 kg ಗಾಂಜಾ ತೊಗೊಂಡು ಬರ್ತಾ ಇದ್ದಾಗ ಇವರನ್ನೆಲ್ಲರನ್ನು ಕೂಡ ರೆಡ್ ಹ್ಯಾಂಡೆಡ್ ಆಗಿ ಮೂಡುಬಿದಿರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹಿಡಿಯಲಾಗಿದೆ. ಮೂಡುಬಿದಿರೆ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಇವರೆಲ್ಲರನ್ನು ಕೂಡ ದಸ್ತಗಿರಿ ಮಾಡಲಾಗಿದೆ. ಇವರೆಲ್ಲರೂ ಕೂಡ ಈ ಗಾಂಜಾವನ್ನು ಆಂಧ್ರದಿಂದ 2 kg ಪ್ಯಾಕೆಟ್ ಆಗಿ ಪ್ಯಾಕ್ ಮಾಡಿಕೊಂಡು ತಂದು ಕಾಸರಗೋಡದಿಂದ ಸೆಂಟ್ರಾಗಿ ಇಟ್ಕೊಂಡು ಎಲ್ಲ ಕಡೆ ಸಪ್ಲೈ ಮಾಡ್ತಿದ್ರು. ಅದರಲ್ಲಿ ಮಂಗಳೂರಿಗೆ ಮೆಜಾರಿಟಿ ಪಾರ್ಟಿಲಿಗೆ ಬಂದು ಆಮೇಲೆ 50-100 ಗ್ರಾಮ್ ಪ್ಯಾಕೆಟ್ ಆಗಿ ಪ್ಯಾಕ್ ಮಾಡಿ ಸಪ್ಲೈ ಮಾಡ್ತಾಯಿದ್ರು. ಸುಮಾರು 1 ತಿಂಗಳಿಂದ ನಮ್ಮ ಸಿಸಿಬಿ ಟೀಮ್ನವರು ನಿರಂತರವಾಗಿ ಅವರೆಲ್ಲರ ಮೇಲೆ ಕೂಡ ನಿಗಾ ವಹಿಸಿ ಇವತ್ತು ಅವರನ್ನೆಲ್ಲರನ್ನು ಕೂಡ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಯೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಇದಕ್ಕೆ ನಮ್ಮ ತಂಡದವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳು ತಿಳಿಸ್ತೇನೆ. ಪುತ್ತೂರದ ಬಿಜೆಪಿ ನಾಯಕನ ಮಗೆ ಜವಂದಿ ಒರ್ತಿಗೂ ಅನ್ಯಾಯ ಮಲ್ತಿನ ಕೇಸಡು ಪ್ರಭಾಕರ ಭಟ್ರು ಮಧ್ಯಸ್ಥಿಕೆ ವಹಿಸಿದು ರಾಜಿ ಮಲ್ತ ಕೊರಡಂದು ಕೆಪಿ ನಂಜುಂಡಿ ಪಂತೆರು ಆರು ಪುತ್ತೂರುಡು ಸುದ್ದಿಗಾರರಡ ಪಾತಿರ್ದರು. ಪುತ್ತೂರದ ಬಿಜೆಪಿ ನಾಯಕನ ಮಗೆ ಮದಿಮೆ ಆಪೆಂದು ನಂಬಾದು ಅನ್ಯಾಯ ಆಯ್ನ ಜವಂದಿನ ಇಲ್ಲಡೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಗುರುಕಾರ್ಯರು ಕೆಪಿ ನಂಜುಂಡಿ ಪೋದಿತ್ತರು. ಅರೆನ ಒಟ್ಟುಗೂ ವಿಶ್ವಕರ್ಮ ಸಮಾಜದ ಕಲಬುರಗಿ 3 ಜಾವಾದೀಶ್ವರ ಮಠದ ಶ್ರೀ ಪ್ರಣವ ನಿರಂಜನ ಸ್ವಾಮೀಜಿ, ಕೊಪ್ಪಳದ ಸರಸ್ವತಿ ಅಮ್ಮನವರ ಆಸ್ಥಾನ ಶ್ರೀ ಗಣೇಶೇಶ್ವರ ಮಹಾಸ್ವಾಮೀಜಿ, ದೊಡ್ಡೇಂದ್ರ ಸ್ವಾಮೀಜಿ ಪೋದು ಜವಂದಿ ಬೊಕ್ಕ ಬಾಲೆಗ್ ಆಶೀರ್ವಾದ ಮಲ್ತೆರು. ಈ ಪೊರ್ತುಡು ಕೆಪಿ ನಂಜುಂಡಿ ಮಾಧ್ಯಮದ ಗಿಡ ಪಾತಿರ್ದು ಕೇಸ್ ಬಗೆಟ್ಟು ಕಲ್ಲಡ್ಕ ಪ್ರಭಾಕರ ಭಟ್ರು ಮಧ್ಯಸ್ಥಿಕೆ ವಹಿಸಿದ ರಾಜಮಂತ ಕೊರಡೊಂದು ಭಿನ್ನಾಯ್ತೊನ್ವೆ ಆರೋಪಿ ಕೃಷ್ಣ ಜೆ ರಾವ್ ಕುಟುಂಬದ ಒಟ್ಟುಗೂ ಪಾತಿರರ ಅವಕಾಶ ಮಲ್ತು ಕೊಟ್ಟನಂಚ ಎರಡಕ್ಕೇನ್ವೆ ಸಂತ್ರಸ್ತೆ ಬೊಕ್ಕ ಕೃಷ್ಣ ಜೆ ರಾವ್ ಇರುವೆರಡಲ ತಪ್ಪು ಆತಂಡು ಸಮಸ್ಯೆ ಮಲ್ಲ ಮಲ್ಪನ ಬುಡ್ಚಿ ಜೈಲು ವಾಸುಡು ಜೀವನ ಹಾಳಾವು ಬಿಜೆಪಿ ಆರೋಪಿನ ಅಮ್ಮೆರೆಗೂ ನೋಟಿಸ್ ಕೊಡ್ತಾ ಅಂದು ಕೆಪಿ ನಂಜುಂಡಿ ಪಂಡೇರು. ಶ್ರೀ ವಿಶ್ವಕರ್ಮ ಮಠದ ದೊಡ್ಡೇಂದ್ರ ಸ್ವಾಮೀಜಿ ಪಾತಿರ್ದು ಒಂದು ವಿಶ್ವಕರ್ಮ ಸಮಾಜುಡು ಆಯ್ನ ಸಮಸ್ಯೆ ಆಯ್ನಿಡಿದ ಅವರ
ಎಂಕಲು ಗುಲ್ಬರ್ಗ್ ಹೊಡೆದು ಇಡೆಗೆ ಬೈದ. ಈ ಕುಟುಂಬದ ಒಟ್ಟು ಎಂಕಲುಲ್ಲ ಬಾಲೆಗ್ ನ್ಯಾಯ ತಿಕ್ಕೊಡು ನನ್ನದ ಬದುಕಡು ಅಕ್ಕಲು ಇರುವಿರ್ಲ ಎಡ್ಡೆಡು ಒಪ್ಪನಂಚ ಆವಡಂದು ದೊಡ್ಡೇಂದ್ರ ಸ್ವಾಮೀಜಿ ಪಂಡಿರು. ಫಲಿತಾಂಶ ಒಂದು ಮಗುವಾಗಿದೆ. ಈಗ ಆರೋಪಗಳು ಇಂಥ ಸಂದರ್ಭದಲ್ಲಿ ಹುಡುಗನ ಮೇಲೂ 1000 ಬರ್ತದೆ, ಹುಡುಗಿ ಮೇಲೂ 1000 ಬರ್ತದೆ. 9ನೇ ಕ್ಲಾಸಿಂದ ಅವರು ಪ್ರೀತಿಸಿದ್ದಾರೆ, ನಡೀಬಾರ್ದು ನಡೆದೋಗಿದೆ. ಅದನ್ನು ಅವ್ರು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದಕ್ಕೆ ಇವತ್ತು ನಾನು ಕಲ್ಲಡ್ಕ ಪ್ರಭಾಕರ್ ಭಟ್ರ ಹತ್ರ ನಾನು ಮಾತಾಡೋಕ್ಕೆ ಹೊರಡ್ತಾ ಇರೋ ಉದ್ದೇಶನೇ ಆ ಕುಟುಂಬದ ಜೊತೆ ಮಾತಾಡುವಂಥ ಒಂದು ಅವಕಾಶ ನನಗೆ ಮಾಡಿಕೊಡ್ಲಿ. ಮತ್ತು ಅವರು ಕೂಡ ಇದು ಮಧ್ಯಸ್ಥಿಕೆ ವಹಿಸಿ ಏನಾದ್ರೂ ಇದನ್ನು ರಾಜಿ ಮಾಡಿ ಪೂರ್ಣವಾಗಿ ಜೀವನ ನಡೆಸುವಂಥ ನಿಟ್ಟಿನಲ್ಲಿ ಆಗಲಿ ಅಂತಲೇ ನಮ್ಮದಲ್ಲ. ಅವ್ರ ತಂದೆ ತಾಯಿಗಳಿಗೆ ಮತ್ತೊಂದು ಸಾರಿ ಮನವಿ ಮಾಡ್ತೇನೆ, ಇದರಿಂದ ಸಾಧಿಸೋದು ಏನೂ ಇಲ್ಲ, ಬದುಕು ಕಷ್ಟ ಆಗ್ಬಿಡ್ತದೆ. ಯಾವ ಕಾರಣಕ್ಕೂ ನ್ಯಾಯಾಂಗ ತನ್ನದೇ ಆದ ರೀತಿಯಲ್ಲಿ ಕೆಲಸ ಏನಾದರೂ ಮಾಡಿ ಏನಾದರೂ ಪ್ರಾರಂಭ ಆದರೆ ತುಂಬ ವರ್ಷಗಳ ಕಾಲ ಹುಡುಗ ಸೆರೆಮನೆ ವಾಸ ಅನುಭವಿಸ್ಬೇಕಾಗತ್ತೆ. ಇದೆಲ್ಲವೂ ಬೇಡ. ಏನು ನಡೆದಿದೆ ಅದೆಲ್ಲ ಮರೆತು ಎಲ್ಲೋ ಒಂದು ಕಡೆ ನಮಗೂ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ನಾನೇ ಬಂದು ಮಾತಾಡ್ತೀನಿ, ಯಾರ ಮುಖಾಂತರ ಆದರೂ ಮಾತಾಡ್ತೀನಿ. ನಾನು ಕಾಯ್ತಾ ಇದ್ದೀನಿ. ಕಾನೂನು ಥರ ಹೋಗುತ್ತೆ. ನನಗೆ ಅದ್ರ ಮೇಲೆ ವಿಶ್ವಾಸ ಇದೆ. ಆದರೆ ಇದ್ರ ಮೇಲೆ ಅದಕ್ಕಿಂತ ಹೆಚ್ಚು ವಿಶ್ವಾಸ ಇದೆ ಅವ್ರ ತಂದೆ ತಾಯಿಗಳ ಮೇಲೆ. ಮಗನ ಭವಿಷ್ಯವನ್ನು ಮಕ್ಕಳು ನೋಡಿ ನೀವು ನೋಡಿದ್ದೀರ ಮಗು ಎಷ್ಟು ಮುದ್ದಾಗಿದೆ. ಒಂದು ಸಾರಿ ತಂದೆ ತಾಯಿಗಳು ಮತ್ತು ಆ ಹುಡುಗ ಆ ಮಗುನ ನೋಡಿದ್ರೆ ನಿಜವಾಗ್ಲೂ ಅವ್ರ ಮನಸ್ಸು ಬದಲಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಪ್ರಯತ್ನ ಮಾಡಲಿ ಅಂತ ನಾನು ಭಾವಿಸ್ತೀನಿ ಸರ್. ಇದು ಮಂಗಳೂರು ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು. ನಾವು ಬಂದಿರೋದು ಗುಲ್ಬರ್ಗದಿಂದ. ಇದು ಒಂದು ವಿಶ್ವಕರ್ಮ ಸಮಾಜದಲ್ಲಿ ಆಗಿರುವಂಥ ಇದು ಘಟನೆ ಇರುವುದರಿಂದ ಸಮಾಜ ಅವ್ರ ಜೊತೆಗೆ ಇದೆ ಅನ್ನೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಅವರು ಸಾಕ್ಷಿ. ಈಗ ಅವರು ನಿಂತಿದ್ದಾರೆ. ಆಮೇಲೆ ಎಲ್ಲ ಮುಖಂಡರುಗಳು ಕೂಡ ಬಂದಿದ್ದಾರೆ. ಇವತ್ತು ಇದು ಸರಿ ಆಗಬೇಕು, ಆ ಮಗುವಿಗೆ ಹುಟ್ಟಿರ್ತಕ್ಕಂಥ ಮಗುವಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಮಾಜದ ಜೊತೆಗೆ ಸ್ವಾಮೀಜಿಗಳು ಕೂಡ ನಾವು ಕೂಡ ಅವ್ರ ಜೊತೆಗೆ ಕುಟುಂಬದ ಜೊತೆಗಿದ್ದೀವಿ. ಮತ್ತು ಆದಷ್ಟು ಇದು ಯಾವ ರೀತಿ ಸರಿ ಹೋಗಬೇಕು ಅಂತಂದರೆ ಎರಡೂ ಕುಟುಂಬಗಳು ಒಂದಾಗುವ ಮುಖಾಂತರ ಮತ್ತು ಇಬ್ಬರು ಏನು ಅನ್ಯೋನ್ಯತೆಯಿಂದ ಅವರು ಹಿಂದೆ ಉಳ್ಕೊಂಡಿದ್ರು ಆ ಅನ್ಯೋನ್ಯತೆಯನ್ನು ಆ ಹುಡುಗ ಹುಡುಗಿ ಮುಂದಿನ ಜೀವನದಲ್ಲಿ ಕಾಣಲಿ ಅಂತ ಹೇಳಿ ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಬೂಕುದ ಪಿದೈದ ಪೊದಿಕೆ ತೂದು ವಿಮರ್ಶೆ ಮಲ್ಪಡೆ ಬೂಕುನು ಓದುದು ಅರ್ಥ ಮಲ್ತೋನ್ಲೆಂದು ಕುಡ್ಲದ ಲೆಕ್ಕ ಪರಿಶೋಧಕಿರು ಬೊಕ್ಕ ಕಬಿ ಎಸ್ ನಾಯಕ್ ಪಂತೆರ್ ಕುಡ್ಲದ ಅರಣ ಆಫೀಸರ್ ಕೆವಿ ಲಕ್ಷ್ಮಣಮೂರ್ತಿ ಬರೀನ ರಾಣಿ ಅಬ್ಬಕ್ಕ ದೇವಿಯ ಜೊತೆ ಪಯಣ ಪಂಪನ ಬೂಕು ಬಿಡುಗಡೆ ಮಲ್ತದು ಆರ್ಪಾತಿರಿಯರು. ಪುದರ್ಪೋಯಿ ಪರಿಸರವಾದಿ ಕೆವಿ ಲಕ್ಷ್ಮಣಮೂರ್ತಿ ಬರೀನ ರಾಣಿ ಅಬ್ಬಕ್ಕ ದೇವಿಯ ಜೊತೆ ಪಯಣ ಪನ್ಪನ ಬೂಕು ಬಿಡುಗಡೆ ಕಾರ್ಯಕ್ರಮ ಕುಡ್ಲ ಮಹಾತ್ಮ ಗಾಂಧಿ ಮಾರ್ಗ ಕೈತಲ್ದ ಲೆಕ್ಕ ಪರಿಶೋಧಕರು ಬೊಕ್ಕ ಕಬಿ ಎಸ್ ನಾಯಕರನ್ನ ಆಫೀಸ್ ನಡೆತಂಡ ಎಸ್ ನಾಯಕ್ ಬೂಕನ್ನು ಬಿಡುಗಡೆ ಮಲ್ತೇರು. ಐಡಿದ ಬೊಕ್ಕ ನಾಯಕ್ ಪಾತಿರ್ದು ಈದೊಂಬೆ 6-10 ಬೂಕಲಿನ ಬರೆತೇರು. ಬೂಕು ಬರಿನಗ ಜಾಗೃತಿಡು ಉಪ್ಪುಡಾಪುಂಡು ಬೂಕುನು ಆಯ್ತ ಪಿದೈ ಮೇಯ್ತುದು ವಿಮರ್ಶೆ ಮಲ್ಪಡೆ ಬೂಕುನು ಓದುದು ಅರ್ಥ ಮಲ್ತೊನ್ಲೆಂದು ಪಂಡೇರು. ಬೂಕು ಬರೀನ ಕೆವಿ ಲಕ್ಷ್ಮಣ್ ಮೂರ್ತಿ ಪಾತಿರ್ದು ಅಬ್ಬಕ್ಕನ ಸೇವೆ ಮಲ್ಪನ ಭಾಗ್ಯ ಎಂಕ್ ಮಾತಿರ್ಲಾ ಕೊಡ್ತಾರ ಐಕ್ ಸುಲ್ಮೆ ಸಂದಾವೆ. ಈ ಬೂಕು ಬರೆಯರ ಎಂಕ್ ಎನ್ನ ಪರಿಸರ ಪ್ರೇಮಿ ಬೊಕ್ಕ ಅಮ್ಮನ ಪ್ರೇರಣೆ ಕಾರಣ ಅಂಡು ಪಂಡೇರು. ಒಂದು ಎನ್ನ 7ನೇ ಅಚ್ಚಿ ಒಂದು ಬುಡಂದೆ ಪ್ರಯಾಣ ಆದಿತದು ನನ್ನ ನೂದೆ ಹಿಡ್ದು ಮಿಕ್ಕದು ಪ್ರಯಾಣ ಆಯರುಂಡು ತೆಲುಗು ಭಾಷೆಡ್ಲ ತಜುರ್ಮೆ ಆದಿತದು ಹೈದರಾಬಾದ್ ಬುಡುಗಡೆ ಆಯರುಂಡು ಒಂದು ಪಂಡೇರು. ಚಾರ್ಟರ್ಡ್ ಅಕೌಂಟೆಂಟ್ ಗೋಕುಲ್ ದಾಸ್ ಪೈ ಬೊಕ್ಕ ಎಸ್.ಎಲ್. ನಾಯಕ್ ಡಾಕ್ಟರ್ ರಾಜೇಶ್ ನಾಯಕ್ ಪತ್ರಕರ್ತೆರನ್ನ ಜಿಲ್ಲಾ ಸಂಘದ ಒತ್ತು ಗುರ್ಕಾರರು ಭಾಸ್ಕರ ರೈಕಟ್ಟ ಈ ಪೊರ್ತುಡಿತ್ತೇರು. ಬೂಕದ ಕರ್ತುಲೆಗ್ ಈ ಪೊರ್ತುಡು ಮರ್ಯಾದೆ ಮಲ್ತೇರು. ಬೆಂಗಳೂರಿಗಿಂತ ಹೆಚ್ಚಾಗಿ ಮಂಗಳೂರಿನಲ್ಲಿರೋ ಗೆಳೆಯರ ಸಂಖ್ಯೆ ಜಾಸ್ತಿ ಆಯಿತು. ಹಾಗೆ ಅಧ್ಯಯನ ಪ್ರಾರಂಭಕ್ಕೆ ಒಂದು ಮುಂದಡಿ ಇಟ್ಟೆ. ಅದು ಒಂದು ಪ್ರವಾಸ ಕಥನ ರೂಪದಲ್ಲಿ ಪುಸ್ತಕ ಬರುತ್ತೆ ಅಂತ ನಾನೂ ಸಹ ತಿಳಿದಿರಲಿಲ್ಲ. ಆದರೆ ನಮ್ಮ ಗುರುಗಳಾದ ಡಾಕ್ಟರ್ ಎಚ್.ಎಸ್. ಗೋಪಾಲ್ ಅವರು ಇದು ಪ್ರವಾಸ ಕಥನ ರೂಪದಲ್ಲಿ ನೀವು ಬರೀಬಹುದು ಅಂತ ಹೇಳಿದ ಮೇಲೆ ಬರೆದ್ವಿ. ಬೆಂಗಳೂರಿನಲ್ಲಿ ಒಬ್ಬರು ಅಭಿನವ ಪ್ರಕಾಶನ ಅಂತ ಟಾಪ್ 10ನಲ್ಲಿ ಅವರು ಒಬ್ಬರು ಪ್ರಕಾಶನದ ಸಂಸ್ಥೆಯವರು ಅವರು ಈ ಪಬ್ಲಿಷ್ ಮಾಡಿದ್ರು. ನವೆಂಬರ್ 1ನೇ ತಾರೀಕು ಇದು ಪುಸ್ತಕ ಲೋಕಾರ್ಪಣೆ ಆಯಿತು. ಇದುವರೆಗೂ 6 ಮುದ್ರಣ ಕಂಡಂಥ ಒಂದು ಕಿರು ಪ್ರವಾಸ. ಈ ದಿನ ಲೋಕಾರ್ಪಣೆ ಆದ ಪುಸ್ತಕ 7ನೇ ಮುದ್ರಣ. ಇದು ನಮ್ಮ ಶೀರ್ಷಿಕೆ ಥರನೇ ರಾಣಿ ಅಬ್ಬಕ್ಕ ದೇವಿ ಜೊತೆ ಪಯಣ ಅಂತಿದೆಯಲ್ಲ, ಇದು ನಿರಂತರವಾದ ಪಯಣ. ಸಂಖ್ಯೆಗಳು ಮುಂದುವರಿತಲೇ ಇರ್ತದೆ. 6 ಮುದ್ರಣ ಅಲ್ಲ, 100 ಮುದ್ರಣ ಕಾಣುತ್ತೆ. ಒಂದು ಸ್ವಗ್ರಾಮೇ ಪೂಜ್ಯತೆ ಪ್ರಭು. ಸರಪಂಚನಿಗೆ ಅವನ ಒಂದು ಪಂಚಾಯತಲ್ಲಿ ಮಾತ್ರ
ರಾಜೇ ಪೂಜ್ಯತೆ ರಾಜ. ನಾವು ನೋಡ್ತೇವಲ್ಲ, ಆಯಾಯ ರಾಜ್ಯ ಇರ್ಬೋದು, ಆಯಾಯ ರಾಜನಿಗೆ ಮಾತ್ರ ಊರಿಗೆ ರಂಗ ಪರ ಊರಿಗೆ ಮಂಗ ಅಲ್ವಾ. ಆದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತೇಳಿ, ವಿದ್ವಾಂಸರಿಗೆ ಎಲ್ಲ ಕಡೆಯಲ್ಲಿ ಮನ್ನಣೆ ಸಿಗ್ತದೆ ಅಂತೇಳಿ. ನಿಮಗೆ ಯಾವಾಗಲೂ ಮನ್ನಣೆ ಸಿಗ್ತದೆ, ಯಾಕಂದ್ರೆ ನಿಮ್ಮ ಪದವಿಗಿಂತ ಜಾಸ್ತಿ ನಿಮ್ಮ ಇದರಿಂದ ಒಂದು ಗೌರವ ಸಿಕ್ಕಿದೆ. ಇದು ನಿಮ್ದು 7ನೇ ಆವೃತ್ತಿ ಹೇಳಿದ್ರಿ. 7 ಸ್ವರವು ಸೇರಿ ಸಂಗೀತವಾಯಿತು, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು, 7 ಮುದ್ರಣ ಕಂಡ ರಾಣಿ ಅಬ್ಬಕ್ಕ ದೇವಿಯ ಕೃತಿಯು ಇಂದು ಪಾವನವಾಯಿತು ಅಂತ ಹೇಳಲಿಕ್ಕೆ ಪೋರ್ಚುಗೀಸ್ನವರು ಉಳ್ಳಾಲ್ ಮೇಲೆ ಕ್ಯಾಪ್ಚರ್ ಮಾಡುವಾಗ ರಾಣಿ ಅಬ್ಬಕ್ಕ ದೇವಿಯವರು ಆಲ್ಮೋಸ್ಟ್ 4 ದಶಕಗಳನ್ನು ಪೋರ್ಚುಗೀಸ್ನವರ ಇದು ಕಂಟ್ರೋಲ್ ಬರುವುದರಿಂದ ಪ್ರಿವೆಂಟ್ ಮಾಡ್ತಾ ಇದ್ರು. ಕೇವಲ ನಾವು ರಾಣಿ ಅಬ್ಬಕ್ಕ ದೇವಿಯ ವಿಷಯ ಮಾಡುವಾಗ ಕೇವಲ ಯುದ್ಧ ಅಥವಾ ಯುದ್ಧ ನೀತಿ ಬಗ್ಗೆ ಮಾತ್ರ ಅಲ್ಲ, ಅವರು ಉತ್ತಮ ಟ್ರೇಡ್ ಡೀಲ್ಸ್ ಮಾಡ್ತಾ ಇದ್ರು ಅಂತ ಗೊತ್ತಾಯ್ತು. ನೆರೆಹೊರೆಯ ರಾಜ್ಯದೊಳಗೆ ಸಂಬಂಧ ಬೆಳೆಸುದು, ಪೋರ್ಚುಗೀಸ್ ಜೊತೆ ಹೇಗೆ ಟ್ರೇಡ್ ಮಾಡುದು. ಇವತ್ತು ನಾವು ಟ್ರೇಡ್ ಬಗ್ಗೆ ತುಂಬಾ ಕೇಳ್ತಾ ಇದ್ದೇವೆ. ಸೊ ಆ ಬಗ್ಗೆ ಓದುವಾಗ ತುಂಬಾ ಇದಾಯ್ತು. ನಮ್ಮಲ್ಲಿ ಇಂಥ ಒಂದು ರಿಸರ್ಚ್ ಆರ್ಟಿಕಲ್ ಅಲ್ಲಿ ಇತ್ತು, ರಾಣಿ ಅಬ್ಬಕ್ಕ ದೇವಿಯವರು ಇಂಡಿಯಾದ ಫಸ್ಟ್ ವುಮನ್ ಫ್ರೀಡಮ್ ಫೈಟರ್ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ಪೊಲೀಸ್ ಕೆಲಸಡು ಖುಷಿ ತಿಕ್ಕುನಂಚ ಆಯರೆ ಉಮೇದು ಮುಖ್ಯ ಆರೋಗ್ಯ ಎಡ್ಡೈತಂಡ ಮಾತ್ರ ನೆಮ್ಮದಿಡ ಕೆಲಸ ಮಲ್ಪೊಲಿಂದು ಒಡಿಪು ಜಿಲ್ಲಾ ಎಸ್ಪಿ ಹರಿರಾಮ್ ಶಂಕರ್ ಪಂತೆರು ಒಡಿಪುದ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಆಡಿಟೋರಿಯಂಡು ನವಚೇತನ ಶಿಬಿರದ ಮುಗಿತಲುಡು ಅರ್ಪತ್ತಿರಿಯರು. ಒಡಿಪು ಜಿಲ್ಲಾ ಪೊಲೀಸ್ ಬೊಕ್ಕ ಪರಿಕ ಸೌಖ್ಯವನತ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಬೊಕ್ಕ ಪ್ರಕೃತಿ ಮರ್ದ ಆಸ್ಪತ್ರೆದ ಜತೆ ಸೇರಿಗೆಡು ಒಡಿಪು ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಮೆಮೋರಿಯಬಲ್ ಆಡಿಟೋರಿಯಂಡ್ ನಡಪಾಯಿನ ನವಚೇತನ ಶಿಬಿರದ ಮುಗಿತಲ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡ ಸಿನಿಮಾ ನಟಿ ಪ್ರಮೋದ್ ಶೆಟ್ಟಿ ಮುಗಿತಲ ಕಾರ್ಯಕ್ರಮ ಉದೀಪನ ಮಲ್ತೇರು. ಬೇತಕ್ಲಿನ ಆರೋಗ್ಯ ಕಾಪುನ ಪೊಲೀಸರು ಆಕ್ಲಿನ ಆರೋಗ್ಯದ ಬಗೆಟ್ ಗುಮನ ಕೊರಡಾತನಂದು ಪಂಡೇರು. ಒಡಿಪು ಜಿಲ್ಲಾ ಎಸ್ಪಿ ಹರಿರಾಮ್ ಶಂಕರ್ ಪಾತೆರ್ದು ಪೊಲೀಸ್ ಕೆಲಸಡು ಖುಷಿ ತಿಕ್ಕರೆ ಉಮೇದು ಮುಖ್ಯ ಆರೋಗ್ಯ ಎಡ್ಡೈತನ ಮಾತ್ರ ನೆಮ್ಮದಿಡ ಕೆಲಸ ಮಲ್ಪರೆ ಸಾಧ್ಯ ಅಂಚಾದ ಪೊಲೀಸರು ಆರೋಗ್ಯ ಕಾತನೆರ ಒತ್ತು ಕೊರುಡುಂದು ಪಂಡೇರು. ಅಂತಾರಾಷ್ಟ್ರೀಯ ಗೊಬ್ಬದ ಬಿರ್ಸೆ ಅಭಿಂದೇವಾಡಿಗ ಧರ್ಮಸ್ಥಳ ಎಸ್ಡಿಎಂ ಶಾಂತಿವನ ಟ್ರಸ್ಟ್ ದ ಕಾರ್ಯಂತಿರು ಪಿ ಸೀತಾರಾಮ ತೋಳ್ಪಡಿತಾಯ ಪರಿಕ ಸೌಖ್ಯವನತ ಮುಖ್ಯ ವೈದ್ಯ ಅಧಿಕಾರಿ ಡಾ ಗೋಪಾಲ ಪೂಜಾರಿ ಜಿಲ್ಲೆದ ಎಚ್ಎಎಸ್ಪಿ ಸುಧಾಕರ್ ಎಸ್ ನಾಯಕ್ ಕಾರ್ಯಕ್ರಮ ಟಿತ್ತೇರು. ಶಿಬಿರದ ತರಬೇತಿ ಕೊರ್ಪುನಕ್ಲೆಗ್ ತಮ್ಮನದ ಮರ್ಯಾದೆ ಮಲ್ತೇರು. ಶಿಬಿರಡು ಪಾಲ್ದಿತ್ತು ನಕುಲು ಜಯಲಕ್ಷ್ಮಿ ಸಂದೀಪ್ ಕುಮಾರ್ ವಿನೋದ್ ಅಕ್ಲೆನ ಅಭಿಪ್ರಾಯ ತೆರಿಪಾಯಿರು. ಈಗ ಒಬ್ಬೊಬ್ಬರಾಗಿರುವಾಗ ನಿಮಗೆ ಅಷ್ಟು ದೂರ ವಾಕ್ ಮಾಡಿ ಅಂತ ಹೇಳಿದ್ರೆ ಅರ್ಧ ದಾರಿಯಲ್ಲಿ ನೀವು ನಿಲ್ಲಿಸ್ತೀರಿ, ಸಾಕಾಗಿದೆ ಅಂತ ಹೇಳಿ. ಎಲ್ಲ ಎಕ್ಸಸೈಸಸ್ ನಿಮಗೆ ಮಾಡೋಕ್ಕಾಗಿರೋದು ಯಾಕೆ ಅಂತ ಹೇಳಿದರೆ ಒಂದು ಗ್ರೂಪಲ್ಲಿ ಮಾಡಿದ್ದೀರಿ, ಎಲ್ಲರೂ ಒಟ್ಟಿಗೆ ಒಬ್ಬೊಬ್ಬರಿಗೆ ನೋಡ್ತಾ ನಗ್ತಾ ಮಾಡಿದ್ದೀರಿ. ಹಾಗಾದರೆ ಎಲ್ಲರೂ ಒಂದೇ ಪರಿಸ್ಥಿತಿಯಲ್ಲಿದೆ, ಎಲ್ಲರೂ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮಾಡಬೇಕಾಗ್ತದೆ ಅಂತ. ಹಾಗಾಗಿ ಆ ಗ್ರೂಪ್ ಡೈನಾಮಿಕ್ಸ್ ನಿಮಗೆ ತುಂಬ ಹೆಲ್ಪ್ ಆಗಿದೆ. ಈಗಲೂ ನಿಮಗೆ 1 ತಿಂಗಳು ನಾನು SDM ಪರಿಕದಲ್ಲಿ ಬಿಟ್ಟು 1 ತಿಂಗಳು ನೀವು ಹೋಗಿ ವೆಯ್ಟ್ ಲಾಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರೆ ಇಷ್ಟು ನಿಮಗೆ ಕಡಿಮೆ ಮಾಡ್ಸೋಕ್ಕಾಗಲ್ಲ. ಯಾಕೆಂತ ಹೇಳಿದರೆ ಅದೊಂದು ಗ್ರೂಪ್ ಮೋಟಿವೇಶನ್ ಇದೆ. ಆ ಗ್ರೂಪ್ ಇರುವಾಗ ಮೋಟಿವೇಶನ್ ಬರ್ತದೆ, ಆ ಒಂದು ಮಾಡಬೇಕು ಅಂತ ಒಂದು ಆಸೆ ಬರ್ತದೆ. ಈ ಕಾರ್ಯಕ್ರಮಕ್ಕೆ ಮೋಸ್ಟ್ಲಿ ನಾನು ಬರ್ತಾ ಇದ್ದಿದ್ರೆ ಆ ಸಿನಿಮಾಗೆ ನಾಯಕ ನಟನಾಗಿ ನಾನು ನ್ಯಾಯ ಸಲ್ಲಿಸಿದಂಗೆ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಒಂದು ಸಿನಿಮಾಗೆ ನಾಯಕ ಆಗೋದು ಕೇವಲ ನನ್ನ ಹೆಸರನ್ನು ಅಥವಾ ನನ್ನ ಬ್ಯಾಂಕ್ ಅಕೌಂಟನ್ನು ದೊಡ್ಡದು ಮಾಡ್ಕೊಳ್ಳೋದಕ್ಕಲ್ಲ. ಒಂದು ಸಿನಿಮಾದ ನಾಯಕ ಆಗ್ತೀನಿ ಅಂದರೆ ಅದ್ರ ಹಿಂದೆ ಸಾವಿರಾರು ಜವಾಬ್ದಾರಿಗಳಿರಬೇಕು, ಸಾಮಾಜಿಕ ಜವಾಬ್ದಾರಿಗಳಿರಬೇಕು ಅಂತ ನಂಬಿದವ್ರು ನಾನು. ಇದೆಲ್ಲವನ್ನು ನನಗೆ ರಂಗಭೂಮಿ ಹೇಳ್ಕೊಟ್ಟಿದ್ದು, ರಂಗಭೂಮಿ ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದು. ಸೊ ಈ ನಿಟ್ಟಿನಲ್ಲಿ ನನಗೆ ಯೋಚನೆ ಮಾಡಿದಾಗ ಇವತ್ತು ಏನು ಸಾಧನೆ ಆಗಿದೆ, ಸುಮಾರು 70ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಅಥವಾ ಪೊಲೀಸ್ ಸಿಬ್ಬಂದಿಯಲ್ಲಿರುವಂಥವರು ಸರಿಸುಮಾರು 7.5 ಇಂದ 11 kg ತನಕ ಒಂದು ತಿಂಗಳಲ್ಲಿ ಇಳಿಸಿದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡ ಅಚೀವ್ಮೆಂಟು ನನ್ನ ಸಿನಿಮಾಗೆ ಅಥವಾ ಈ ಡಿಪಾರ್ಟ್ಮೆಂಟ್ಗೆ ಬೇರೆ ಏನು ಇಲ್ಲ ಅನ್ಸುತ್ತೆ. ಇಸೇಸ ಜೋಕ್ಲಿನ ಬುಳೆಪಾಯರೆ ಹೆಚ್ಚು ಕಾಳಜಿ ವಹಿಸೋಡಾಪಣದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯತ್ವವನ್ನಾಧಿಕಾರಿ ನರ್ವಡೆ ವಿನಾಯಕ ಕಾರ್ಬಾರಿ ಪಂತೆರು ಕುಡ್ಲಾ ಶಕ್ತಿನಗರದ ಸಾನ್ನಿಧ್ಯ ಸಂಸ್ಥೆಡ ವಿಶೇಷ ಬರವು ಕಲ್ಪನಕ್ಲೆಗ್ 3 ದಿನದ ತರಬೇತಿ ಕಾರ್ಯಕ್ರಮ ಉದೀಪನ ಮಲ್ತದ ಆರ್ಪಾತಿರಿಯರು.
ಕುಡ್ಲದ ಶಕ್ತಿನಗರ ಸಾನ್ನಿಧ್ಯ ಯತ್ವಾಸಿ ಸಾಮರ್ಥ್ಯದ ಜೋಕ್ಲಿನ ವಸತಿ ಶಾಲೆ ಬೊಕ್ಕ ತರಬೇತಿ ಸಂಸ್ಥೆಡು ವಿಶೇಷ ಬರವು ಕಲ್ಪನಕ್ಲೆಗ್ ಮೂಜಿ ದಿನದ ತರಬೇತಿ ಕಾರ್ಯಕ್ರಮ ನಡೆತಂಡ ಡಿಲ್ಲಿದ ಭಾರತೀಯ ಪುನರ್ವಸತಿ ಮಂಡಳಿ ದಿವನ್ನ ಈ ತರಬೇತಿ ಕಾರ್ಯಕ್ರಮಟು ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ರಾಜ್ಯಲಿನ 200 ಹೆಚ್ಚ ವಿಶೇಷ ಬರವು ಕಲ್ಪನಕ್ಕಲು ಪಾಲ್ದಿತ್ತೊಂಡಿರು ಮಾನಸಿಕ ಬೊಕ್ಕ ಶರೀರದ ಅಂಗವಿಕಲತೆ ಇತ್ತಿನಕ್ಲೆಗಾದ ಬೇತೆ ಬೇತೆ ತರಬೇತಿ ಕೊರ್ಪುನ ಶಿಕ್ಷಕರು ಡಿಲ್ಲಿದ ಭಾರತೀಯ ಪುನರ್ವಸತಿ ಮಂಡಳಿಡ್ ಪುದರ್ ಸೇರ್ಸಾವನ ಅಗತ್ಯ 5 ವರ್ಷಗರ ಅರ್ಹತೆ ಓಲಿನ ಪಿರ ಪೊಸತ್ ಮಲ್ತವನ್ನ ಅಗತ್ಯ ಅವಿನ ಪೊಸತ್ ಮಲ್ಪೆರೆ ಭಾರತೀಯ ಪುನರ್ವಸತಿ ಮಂಡಳಿ ಒತ್ತೊನ್ನ 100 ಮಾರ್ಕ್ಲೇನು ಮುಗಿತ ನೋಡು ಈ ಬಗೆಟ್ ಮೂಜಿ ದಿನದ ತರಬೇತಿ ಕಾರ್ಯಕ್ರಮ ದೀವೊಂದುಂಡು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನರವಡೆ ವಿನಾಯಕ ಗರ್ಬಾರಿ ಕಾರ್ಯಕ್ರಮ ಉದೀಪನ ಮಲ್ತೆರು ನರವಡೆ ಪಾತಿರ್ದ ವಿಶೇಷ ಜೋಕ್ಲಿನ ಬುಳೆಪಾಯರೆ ಹೆಚ್ಚ ಕಾಳಜಿ ವಹಿಸಿಡಾಪುಂಡು ಇದಕ್ಕೆ ತರಬೇತಿ ಅಗತ್ಯ ಅಂದ ಪಂಡಿರು ಸಾನ್ನಿಧ್ಯ ಸಂಸ್ಥೆದ ಮಹಾಪೋಷಕರು ಅನಿವಾಸಿ ಭಾರತೀಯ ದುಬೈದ ಮೈಕಲ್ ಡಿಸೋಜಾ ಮಲ್ಲ ಬಿನ್ನರಾದ ಪಾತಿರ್ದ ವಿಶೇಷ ಜೋಕ್ಲಿನ ಸೇವೆ ಮಲ್ಪನ ಸಂಸ್ಥೆಲೆಗ್ ಸರ್ಕಾರ ಬೋಡೈನಾದ ಅನುದಾನ ಒದಗ ಅವಡೊಂದು ಪಂಡಿರು ಸಾನ್ನಿಧ್ಯ ಸಂಸ್ಥೆದ ಆಡಳಿತಾಧಿಕಾರಿ ವಸಂತಕುಮಾರ್ ಶ್ರೀ ಗಣೇಶ ಸೇವಾ ಟ್ರಸ್ಟ್ ಗುರ್ಕಾರ್ಯರು ದುಮದ ಮೇಯರ್ ಮಹಾಬಲ ಮಾರ್ಲಾ ಕಾರ್ಯಕ್ರಮ ಸಂಯೋಜಕರು ಚಂದ್ರಶೇಖರ ರೆಡ್ಡಿ ಜಗದೀಶ್ ಶೆಟ್ಟಿ ಬೋಳೂರು ಪ್ರೊಫೆಸರ್ ರಾಧಾಕೃಷ್ಣ ಪಾಲ್ದಿತ್ತೊಂಡಿರು. Whenever they love you with without any restrictions, without any terms and conditions. So it is our duty to take care of them, to provide a befitting life to them, to ensure that they are engaged in various activities, to ensure that they are accepted by the society, and to see such a huge crowd who is involved in concept of special education. It gives me immense satisfaction and pride. That all of you have come from within Karnataka, from outside Karnataka to take training here. I thank you all for engaging in this activity, which will definitely, I feel, will give blessings to your family as well, because you are engaged in a very purest work. You are engaged in a great work wherein you are trying to interact and embetter children with special needs. What we call Adrian, and as Sir said, the same thing, and all of you know. Over there now he is 42 years, and without any hesitation I can say what life would be without him for us. He has brought us so much joy and happiness. He has brought us so many good memories, and it definitely has brought God's blessings also in personal life and our prosperity also. ಯಕ್ಷಗಾನ ಕಲ್ಲಿನ ಶೈಕ್ಷಣಿಕ ಆಯಾಮದೊಟ್ಟಿಗೂ ಪೊಲಬು ಮಲ್ತ ಕೊರುಡೊಂದು 2023 ಸುರು ಮಲ್ತಿನ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆ 3ನೇ ವರ್ಷಗೂ ಕಾರ್ದೀತನಂದು ಸತೀಶ್ ಶೆಟ್ಟಿ ಪಟ್ಲ ಪಂತಿರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ದ ಗುರ್ಕಾರ್ಯರು ಭಾಗವತಿರಾಧಿಪನ ಸತೀಶ್ ಶೆಟ್ಟಿ ಪಟ್ಲ ಕುಡ್ಲಾಡು ಸುದ್ದಿಗುಟ್ಟಡು ಪಾತಿರ್ದ ಟ್ರಸ್ಟ್ ದ ಯೋಜನೆ ಒಂಜಾಯ್ನ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆ 3ನೇ ವರ್ಷಗೂ ಕಾರ್ದೀತಂಡು ಯಕ್ಷಗಾನ ಕಲಿನ ಶೈಕ್ಷಣಿಕ ಆಯಾಮದೊಟ್ಟಕ್ಕೂ ಪೊಲಬು ಮಲ್ತು ಕೊರುಡುಂದು 2023 ಕಾರ್ಯರೂಪಗು ಬತ್ತಿನ ಈ ಯೋಜನೆ ಟ್ರಸ್ಟ್ ದ ನಿಲೆಟ್ ದುಂಬಾರಿಯೊಂದುಂಡು ಪಂಡಿರು ಸುರುಕು ಜಿಲ್ಲೆದ 38 ಶಾಲೆಲಿಡು ಶುರುವಾಯಿನ ಈ ಯೋಜನೆಗೆ ಕರಿನ ಶೈಕ್ಷಣಿಕ ವರ್ಷಡು ಒಟ್ಟು 4 ಜಿಲ್ಲೆದ 87 ಶಾಲೆಲು ಸೇರಿದಿತ್ತ ಈ ಸರ್ತಿ ದಕ್ಷಿಣ ಕನ್ನಡ ಜಿಲ್ಲೆಡು 50 ಒಡಿಪುಡು 14 ಶಿವಮೊಗ್ಗಡು 14 ಚಿಕ್ಕಮಗಳೂರು 2 ಇಂಚ ಒಟ್ಟು ಸ್ವಲ್ಪ ಶಾಲೆಲಿಡು ಈ ಯೋಜನೆ ದಡಿಟ್ ಬರವು ಕಲ್ಪನಾ ಆಜಿಸರ ಜೋಕುಲು ಯಕ್ಷಗಾನ ನಾಟ್ಯ ಬರವು ಪಡೆಯೊಂದಿಲಿருந்து ಆರ್ಪಂಡೆರು ಶಾಲೆದ ಪೊರ್ತುಡು ನಡಪನ ಈ ಯಕ್ಷಗಾನ ಕ್ಲಾಸ್ ಆಜೇಡ್ದ 10 ಮುಟದ ಜೋಕ್ಲೆಗ್ ದೆತ್ತದಿನ ಯೋಜನೆ ಆದುಂಡು ಶಾಲಾ ಜೋಕ್ಲಿಗೂ ಯಕ್ಷಗಾನ ಕಲಿತ ಒಟ್ಟುಗೂ ಸಂಸ್ಕೃತಿ ಬದುಕದ ಬಿಲೆ ಕನ್ನಡ ಭಾಷೆದ ಶುದ್ಧತೆ ಬೊಕ್ಕ ಆತ್ಮಧೈರ್ಯ ಹೆಚ್ಚ ಮಲ್ಪರೆ ಅವಕಾಶ ಕೊರ್ಪುಂಡು ಇತ್ಯದ ಬರವು ವರ್ಷಡು ಒಟ್ಟು 49 ಜನ ಬರವು ಕಲ್ಪನಕ್ಕಲು ಯಕ್ಷಗಾನ ಕ್ಲಾಸ್ ಮಲ್ಪನ ಸೇವಿಡಿಟಿದ ಒಟ್ಟು ಸ್ವಲ್ಪ ಶಾಲೆಲಿಡು ಬಡಗು ತಿಟ್ಟದ ಕ್ಲಾಸ್ 19 ಶಾಲೆಲಿಡು ಬೊಕ್ಕ ದೆಂಕ ತಿಟ್ಟದ ಕ್ಲಾಸ್ 71 ಶಾಲೆಲಿಡು ನಡೆತುಂದುಂಡು ಈ ಕ್ಲಾಸು ಜೂನ್ 2 ಡಿಸೆಂಬರ್ ಅಕೇರಿ ಮುಟ್ಟ ನಡಪರೆ ಇತ್ತದು ಒಂಜಿ ಬರವು ವರ್ಷಡು ವಾರಗೊಂಜಿ ಗಂಟೆದ 2 ಕ್ಲಾಸ್ ತಂಚ ಕಮ್ಮಿ ಪಂಡ 34 ಹೆಚ್ಚ ಪಂಡ 24 ಕ್ಲಾಸ್ ಮಲ್ಪನವು ಆದುಂಡೊಂದು ಸತೀಶ್ ಶೆಟ್ಟಿ ಪಟ್ಲ ಪಂಡೆರು
ಯಕ್ಷಧ್ರುವ ವಿದ್ಯಾರ್ಥಿ ಸಮ್ಮೇಳನ ಕಾರ್ಯಕ್ರಮ ಬೊಕ್ಕ ಪಂತದಿ ಒಂದು ಐತೊಟ್ಟುಗು ಕರಿನ ಶೈಕ್ಷಣಿಕ ವರ್ಷಡು ಬೆಳ್ತಂಗಡಿ ಬಂಟ್ವಾಳ ಕಾರ್ಲಾ ತೀರ್ಥಹಳ್ಳಿಡ್ ಯಕ್ಷಧ್ರುವ ವಿದ್ಯಾರ್ಥಿ ಸಮ್ಮೇಳನ ಕಾರ್ಯಕ್ರಮ ಮಲ್ತದನಂದು ಸತೀಶ್ ಶೆಟ್ಟಿ ಪಟ್ಲ ಪಂಡಿರು ಕದ್ರ ನವನೀತ ಶೆಟ್ಟಿ ಪಣಂಬೂರು ವಾಸುದೇವ ಐತಾಳ್ ಸುದೇಶ್ ಕುಮಾರ್ ರೈ ಪ್ರದೀಪ್ ಆಳ್ವ ಸುದ್ದಿ ಕೊಟ್ಟೊಡಿತೇರು. 10 ವರ್ಷಗಳಲ್ಲಿ ಸುಮಾರು 15 ಕೋಟಿ ರೂಪಾಯಿಯವರೆಗೆ ನಾವು ಬೇರೆ ಬೇರೆ ಯೋಜನೆಗಳಿಗೆ ನಾವು ಅದನ್ನು ವಿಸ್ತರಿಸಿದ್ದೇವೆ. ಅದು ಯಕ್ಷ ಶಿಕ್ಷಣ ಆಗಿರಬಹುದು, ಗೃಹ ನಿರ್ಮಾಣ ಆಗಿರಬಹುದು, ಕಲಾವಿದರ ಅಶಕ್ತತೆ ಇರಬಹುದು, ಚಿಕಿತ್ಸಾ ವೆಚ್ಚ ಇರಬಹುದು, ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಇರಬಹುದು, ಬೇರೆ ಬೇರೆ ಯೋಜನೆಗಳಿಗೆ ತಮಗೆಲ್ಲರಿಗೂ ಅದು ಗೊತ್ತೇ ಇದೆ. ನಾವು ಯಕ್ಷ ಶಿಕ್ಷಣದ ಬಗ್ಗೆ, ಯಕ್ಷಧ್ರುವ ಯಕ್ಷ ಶಿಕ್ಷಣ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಕರ್ನಾಟಕದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಕ್ಷ ಶಿಕ್ಷಣವನ್ನು ನಾವು ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾವು ಹಮ್ಮಿಕೊಂಡಿದ್ದೇವೆ. ಅದರ ಪ್ರಧಾನ ನೇತೃತ್ವವನ್ನು ವಹಿಸಿದವರು ನಮ್ಮ ಪಣಂಬೂರು ವಾಸುದೇವ ಐತಾಳ್ ಅವರು. ಅಮೆರಿಕದಲ್ಲಿ ಉದ್ಯೋಗಿಯಾಗಿದ್ದುಕೊಂಡು ಅಮೆರಿಕದಲ್ಲಿ ಕೂಡ ಯಕ್ಷಗಾನವನ್ನು ಅಲ್ಲಿ ರೆಕಾರ್ಡ್ ಒಂದು ಇತಿಹಾಸವನ್ನು ನಿರ್ಮಿಸಿದಂತಹ, ಅಂದರೆ ಬಯಲಾಟವನ್ನು ಅಮೆರಿಕದಲ್ಲಿ ಮಾಡಿಸಿದಂತಹ ಒಂದು ಕೀರ್ತಿ ಪಣಂಬೂರು ವಾಸುದೇವ ಐತಾಳ್ರಿಗೆ ಸಲ್ಲುತ್ತದೆ. ನಮ್ಮ ಯಕ್ಷ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿಯನ್ನು ಪಣಂಬೂರು ವಾಸುದೇವ ಐತಾಳ್ರು ವಹಿಸಿದ್ದಾರೆ. ನಮ್ಮ ಯಕ್ಷಧ್ರುವ ಯಕ್ಷ ಶಿಕ್ಷಣದ ಪ್ರಧಾನ ಸಂಚಾಲಕರು ಹೌದು. 3ನೇ ವರ್ಷದಲ್ಲಿ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸುರಿನ ವರ್ಷ ನಾವು 39 ಶಾಲೆಗಳಲ್ಲಿ ಯಕ್ಷ ಶಿಕ್ಷಣವನ್ನು ಆರಂಭಿಸಿದೆವು. ಆಗ ನಮಗೆ ಸುರಿನ ವರ್ಷ ಉಡುಪಿಯಲ್ಲಿ ತುಂಬ ವರ್ಷದಿಂದ ನಡೀತಾ ಇದೆ. ಆದರೆ ನಮಗೆ ಒಂಥರ ಧೈರ್ಯ ಬರಬೇಕಾದ್ರೆ ಇಷ್ಟೇ ಶಾಲೆ ಸಾಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆವು. ಹೋದ ವರ್ಷ ಅದರ ಬೇಡಿಕೆ ತುಂಬ ಹೆಚ್ಚಿತು. 86 ಶಾಲೆಗಳಲ್ಲಿ ಯಕ್ಷ ಶಿಕ್ಷಣವನ್ನು ಮಾಡುವ ಅವಕಾಶ ಸಿಕ್ಕಿತು. ಅದಕ್ಕೆ ಸರಿಯಾದ ಗುರುಗಳು ಸಿಕ್ಕಿದರು. ಈ ವರ್ಷ 90 ಶಾಲೆಗಳಲ್ಲಿ ಯಕ್ಷಧ್ರುವ ಯಕ್ಷ ಶಿಕ್ಷಣ ನಡೀತಾ ಇದೆ. ಜೂನ್ ತಿಂಗಳಲ್ಲಿ ಆರಂಭಗೊಂಡ ಯಕ್ಷಧ್ರುವ ಯಕ್ಷ ಶಿಕ್ಷಣ ಶಾಲೆಯ ವಠಾರದಲ್ಲಿ, ಶಾಲೆಯ ಅವಧಿಯಲ್ಲಿ 2 ಪೀರಿಯಡ್ ಅಂತ ಹೇಳಿದರೆ ವಾರದಲ್ಲಿ 2 ಗಂಟೆಯಷ್ಟು ಅವಧಿ ಯಕ್ಷಗಾನಕ್ಕಾಗಿ ಶಾಲೆಯವರು ಮೀಸಲಾಗಿಟ್ಟು ಪಟ್ಲ ಫೌಂಡೇಶನ್ನಿಂದ ಗೌರವಧನವನ್ನು ಪಡೆದಂಥ ಯಕ್ಷ ಶಿಕ್ಷಕರು, ನಾವು ಆಯ್ಕೆ ಮಾಡಿ ಶಾಲೆಗೆ ನಿಯೋಜಿಸಿದ ಯಕ್ಷ ಶಿಕ್ಷಕರು ಹೋಗಿ ಅಲ್ಲಿ ವಾರದಲ್ಲಿ 2 ದಿವಸ 2 ಗಂಟೆಯ ಪಾಠವನ್ನು ಮಾಡ್ತಾರೆ. ಈ ವರ್ಷ ಈ 90 ಶಾಲೆಗಳನ್ನು ನಾವು 6 ಕಡೆಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಪ್ರದರ್ಶನವನ್ನು ಏರ್ಪಡಿಸಲಿಕ್ಕಿದ್ದೇವೆ. ಬೆಳ್ತಂಗಡಿ, ಪುತ್ತೂರು ಮತ್ತು ಸುಳ್ಳೆ ಒಟ್ಟಿಗೆ ಪುತ್ತೂರಲ್ಲಿ, ಬೆಳ್ತಂಗಡಿ ಮತ್ತು ಉಪ್ಪಿನಂಗಡಿಯನ್ನು ಬೆಳ್ತಂಗಡಿಯಲ್ಲಿ, ಮೂಡುಬಿದಿರೆ ಸೈಡಲ್ಲಿ ಒಂದು ಇಲ್ಲಿಯ ಶಾಲೆಗಳ ಮೂಡುಬಿದಿರೆಯಲ್ಲಿ, ಹಾಗೆ ಬಂಟ್ವಾಳ ಮತ್ತು ಸುತ್ತಮುತ್ತಲಿನ ಎಲ್ಲ ಶಾಲೆಗಳನ್ನು ಸಹ್ಯಾದ್ರಿ ಕಾಲೇಜಲ್ಲಿ ಮಾಡುವಂಥ ಆ ಕಾರ್ಯಕ್ರಮ ಈ ವರ್ಷ ನೆರವೇರಲಿದೆ. ಪರಂಪರೆನು ಒರಿಪಾದು ಬುಳಿಪೌನ ಮಲ್ಲ ಜವಾಬ್ದಾರಿ ನಮ್ಮ ಮಾತಿರ್ನಲಾಂದ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಸ್ವಯಂ ಸೇವಕರು ವೀರಪ್ಪ ಅಂಬಾರ್ ಪಂತೆರು ಕುಡ್ಲಡು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಪರಂಪರಾ ಉತ್ಸವ ಬೊಕ್ಕ ಕೊಪ್ಪರಿಗೆ ವಸ್ತು ಪ್ರದರ್ಶನ ಉದೀಪನ ಮಲ್ತದು ಆರ್ಪಾತಿರಿಯರು. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಕುಡ್ಲಡ್ ಪರಂಪರಾ ಉತ್ಸವ ಬೊಕ್ಕ ಕೊಪ್ಪರಿಗೆ ವಸ್ತು ಪ್ರದರ್ಶನ ಅಟ್ಟಣೆ ಮಲ್ತದಿತ್ತನು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಸ್ವಯಂ ಸೇವಕರು ವೀರಪ್ಪ ಅಂಬಾರ್ ಪರಂಪರಾ ಉತ್ಸವ ಬೊಕ್ಕ ಕೊಪ್ಪರಿಗೆ ಪಂಪನ ವಸ್ತು ಪ್ರದರ್ಶನ ಉದೀಪನ ಮಲ್ತೆರು. ವೀರಪ್ಪ ಅಂಬಾರ್ ಪಾತೆರ್ದು ಪರಂಪರೆನು ಒರಿಪಾದ ಬುಳೆಪವನ ಮಲ್ಲ ಜವಾಬ್ದಾರಿ ನಮ್ಮ ಮಾತಿರ್ನಲ ಆದುಂಡು ಧರ್ಮ, ಸಂಸ್ಕೃತಿ, ಭಾಷೆ, ತೆನಸು, ವೇಷಭೂಷಣ ಮಾತಲ ಪರಂಪರೆದ ಒಟ್ಟು ಸೇರ್ದಂಡು ನಮ್ಮ ಇತ್ತೆ ತಂತ್ರಜ್ಞಾನವು ಎಂಚ ಹೊಂದುದನ ಅವೇ ರೀತಿ ಪರಂಪರೆದ ಒಟ್ಟುಗೂ ಹೊಂದನುಡುಂದು 6 ಜೋಕ್ಲೆಗೆ ಲೆಪ್ಪ ಕೊರಿಯರು. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಕುಡ್ಲದ ಕಾರ್ಯತ್ವವನ್ನ ಅಧಿಕಾರಿ ಪ್ರಖ್ಯಾತ್ ರೈ ಈ ಪುರ್ತುಡಿತ್ತರು. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಪ್ರಧಾನ ಆಚಾರ್ಯರು ವಿದ್ಯಾಕಾಮಜ್ಜಿ ಗುರ್ಕಾರ್ಮೆ ವಹಿಸದಿತ್ತರು. ರಾಷ್ಟ್ರೋತ್ಥಾನ ಪರಿಷತ್ತದ 17 CBSE ಶಾಲೆಯಲ್ಲಿನ ಅಜತ್ ದಿನ ಬರವು ಕಲ್ಪನಕುಲು ಬೊಕ್ಕ ಕಲ್ಪವನಕುಲು ಈ ಪೊರ್ತುಡಿತ್ತರು. ಹಿರೇಮೆರತ ಕಾಯ್ದಂಚ ಉಪ್ಪನ ಸಾಧಕಿರ್ ಪನ್ಪನ ವಿಷಯಡು ಲತೇಶ್ ಬಾಕ್ರಬೈಲ್ ತುಳುನಾಡದ ಚರಿತ್ರೆ ಬೊಕ್ಕ ರಾಣಿ ಹಬ್ಬಕ್ಕ 500ನೇ ವರ್ಷಾಚರಣೆ ಬಗೆಟ್ ಅರ್ಪಿತಾ ಪ್ರಶಾಂತ್ ಶೆಟ್ಟಿ ತುಳುನಾಡದ ತೆನಸು ಕ್ರಮಕ್ಲಿನ ಬಗೆಟ್ ಸುಲೋಚನಿ ಬೊಕ್ಕ ರಾಜೀವಿ ಉಪನ್ಯಾಸ ಕೊರಿಯರು. ಬರವು ಕಲ್ಪನಕುಲು ಬೊಕ್ಕ ಕಲ್ಪವನಕುಲು ಈ ಪೊರ್ತುಡು ಬೆದ್ರದ ಸಾರ ಕಂಬದ ಬಸದಿ ಬೊಕ್ಕ ರಾಣಿ ಹಬ್ಬಕ್ಕನ ಅರಂತಲಗ ಪೋದು ಪಾಕ ವಿಚಾರಗಳನ್ನು ಪಿಂದೊಂಡೆರು. ತುಳು ಮಾನ್ಯ ಅದರಲ್ಲಿ ನಿಮ್ಮ ಕೊಪ್ಪರಿಗೆ ಎಲ್ಲ ಅಂಶಗಳು ಬರ್ತದೆ. ಆ ಕೊಪ್ಪರಿಗೆಯನ್ನು ಕಂಡಾಗ ಚೆನ್ನಪ್ಪ ಗೌಡರ ತುಳು ಮಾನ್ಯ ನನಗೆ ನೆನಪಾಯಿತು.
ಈ ಧರ್ಮಸ್ಥಳದಲ್ಲಿ ಏನೆಲ್ಲ ಪರಂಪರೆಯ ವಸ್ತುಗಳು ಎಲ್ಲವನ್ನು ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ. ದೊಡ್ಡ ಒಂದು ಪ್ರಾಯಶಃ ನಾವು ಅದರೊಳಗೆ ಹೋದ್ರೆ ದೊಡ್ಡ ಗ್ರಂಥಾಲಯಕ್ಕೆ ಹೋದಕ್ಕಿಂತಲೂ ಮಿಗಿಲು ಎಲ್ಲವೂ ಸಿಗ್ತದೆ ಅಲ್ಲಿ, ಹಿಂದಿನದ್ದು ಎಲ್ಲವೂ ಸಿಗ್ತದೆ. ಸಮಯ ಸಿಕ್ಕಾಗ ನಾವೆಲ್ಲರೂ ಹೋಗಿ ನೋಡಿ ಒಮ್ಮೆ. ಹಾಗೆ ತುಂಬಾ ಕಡೆ ಪರಂಪರೆಯ ವಸ್ತುಗಳನ್ನು ಸಂಗ್ರಹಿಸಿದ ವ್ಯವಸ್ಥೆ ಇದೆ. ಪೋರ್ಚುಗೀಸರು ಭಾರತದ ನೌಕಾಪಡೆಯ ಮೇಲೆ ಮೊದಲಿಗೆ ಬಂದದ್ದು ಕೇವಲ ಅಲ್ಲಿಂದ ಬಂದಿರತಕ್ಕಂತ ಯುದ್ಧ ಕುದುರೆಗಳನ್ನ ಬೇರೆ ಬೇರೆ ವಿಜಯನಗರ ಆಗಿರ್ಬೋದು, ಕೆಳದಿಯವರಾಗಿರ್ಬೋದು, ಇವರಿಗೆಲ್ಲ ಕೊಡುವ ಅಂತೇಳಿ ಬಂದವರು. ಕೊನೆಗೆ ಇಲ್ಲಿರ್ತಕ್ಕಂಥ ಸಂಪತ್ತನ್ನ ನೋಡಿ ಎಲ್ಲರಿಗೂ ಕಂಡು ಬಂದದ್ದು ಮಂಗಳೂರಿನ ಬಂದರು, ಉಳ್ಳಾಲ ಅಥವಾ ಬಸ್ರೂರು ಅಥವಾ ಬಾರಕನ್ಯಾಪುರ ಏನ್ ಹೇಳ್ತಾವೋ, ಎಲ್ಲೆಲ್ಲಿ ಕಡೆಗಳಲ್ಲಿ ಬಂದರುಗಳು ಇದೆಯೋ ಅಲ್ಲಿ. ಇಲ್ಲೆಲ್ಲರಿಗೂ ಕೂಡ ದುಸ್ವಪ್ನವಾಗಿದ್ದವಳು ಯಾರು ಅಂತ ಕೇಳಿದ್ರೆ ನಮ್ಮ ಚೆನ್ನಭೈರಾದೇವಿ. ಯಕ್ಷಲಹರಿ ಕಿನ್ನಿಗೋಳಿದ ಕರ್ನಾಟಕ ಬ್ಯಾಂಕ್ ರಾಮಕಥಾ ಮಾಲೀಕ ತಾಳಮದ್ದೊಳಿ ಸಪ್ತಡು 6ನೇ ದಿನ ಶುಕ್ರವಾರ ವಸಂತ ಬೆರ್ನಾಡ್ ಗೊರ್ಕಾರ್ಮೆಡ್ ಹಿಮ್ಮೇಳ ಕಲಾವಿದರಾಯಿನ ಪದ್ಮನಾಭ ಶೆಟ್ಟಿಗಾರ್ ಪಕ್ಷಿಕೆರೆ ಮೇರೆಗೆ ತಮ್ಮನದ ಮರ್ಯಾದೆ ಮಲ್ತೆರು. ಯಕ್ಷಲಹರಿ ಬೊಕ್ಕ ಯುಗ ಪುರುಷ ಕಿನ್ನಿಗೋಳಿದ ನೆಲೆಟ್ ಯಕ್ಷಲಹರಿ 35ನೇ ವರ್ಷದ ಸಂಭ್ರಮ 2025 ಕರ್ನಾಟಕ ಬ್ಯಾಂಕ್ ತಾಳಮದ್ದೊಳಿ ಪಂಥ ಸಪ್ತ ಶ್ರೀರಾಮಕಥಾ ಮಾಲೀಕ ಕಿನ್ನಿಗೋಳಿದ ಯುಗ ಪುರುಷ ಸಭಾಭವನಡು ನಡೆತೊಂದುಂಡು. ಆದಿನ ದಿನ ಶುಕ್ರವಾರ ರಾವಣ ವಧೆ ಪ್ರಸಂಗದ ಕೂಟ ಅಟ್ಟಣೆ ಆದಿತ್ತದು ಸಭಾಲೇಸುಡು ಯಕ್ಷಲಹರಿದ ಒತ್ತು ಗುರ್ಕಾರರು ವಿನಯ ಆಚಾರ್ ಮಾತ್ರೆಲ್ಲ ಎತ್ಕೊಂಡೆರು. ಯುಗ ಪುರುಷದ ಭುವನಾಭಿರಾಮ ಉಡುಪೆರು ಸುರುತ ಪಾತ್ರ ಪಂಡೆರು. ದುಮ್ಮದ ಪ್ರಿನ್ಸಿಪಾಲರು ವೈಎನ್ ಸಾಲ್ಯಾನ್ ಕರೆದು ಪೋಯಿನ ನಾರಾಯಣ ಪಿ ಶೆಟ್ಟಿಯರ್ನ ನೆಂಪು ಭಾಷಣ ಮಲ್ತೆರು. ದಿನಕೊರಿ ಕಲಾವಿದರಿಗೂ ತಮ್ಮನದ ಮರ್ಯಾದೆ ನಡೆತೊಂದಿತ್ತದು. 6ನೇ ದಿನ ಹಿಮ್ಮೇಳ ಕಲಾವಿದರು ಪದ್ಮನಾಭ ಶೆಟ್ಟಿಗಾರ್ ಪಕ್ಷಿಕೆರೆ ಮೇರೆಗೂ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಗುರ್ಕಾರರು ವಸಂತ ಬೆರ್ನಾಡ್ ಗುರ್ಕಾರ್ಮಿಡು ತಮ್ಮನದ ಮರ್ಯಾದೆ ಮಲ್ತೆರು. ಕಲಾವಿದರು ಪದ್ಮನಾಭ ಶೆಟ್ಟಿಗಾರ್ ಪಾತಿರ್ದು ಈ ಕಲಿನು ಯಕ್ಷಲಹರಿ ಸಾರ ವರ್ಷ ಬುಳೆ ಪಾವಡು ಶ್ರೀ ದುರ್ಗಾ ಪರಮೇಶ್ವರಿನ ಅನುಗ್ರಹ ಏಪಲ ಒಪ್ಪಡಂದು ಎಡ್ಡೆಪ್ಪ ಬೈಕೇರು. ವಸಂತ್ ಬೆರ್ನಾಡ್ ಬೊಕ್ಕ ಪ್ರಾಯೋಜಕರು ರವಿಶಂಕರ ಮಲ್ಯ ಮೊಕ್ಲೆಗೂ ತಮ್ಮನದ ಮರ್ಯಾದೆ ಮಲ್ತೆರು. ವಸಂತ್ ಬೆರ್ನಾಡ್ ಗುರ್ಕಾರ್ಮೆದ ಭಾಷಣ ಮಲ್ತೆರು. ದಿನೇಶ್ ಜ್ಯುವೆಲರ್ಸ್ ದ ದಿನೇಶ್ ಆಚಾರ್ಯ, ಉದ್ಯಮಿ ರವಿಶಂಕರ್ ಮಲ್ಯ, ಡಾಕ್ಟರ್ ಹರಿಕೃಷ್ಣ ಪುನರೂರು, ಶ್ರೀಪತಿ ಭಟ್ ಬಿದ್ರ, ವಸಂತ ದೇವಾಡಿಗ ಕಾರ್ಯಕ್ರಮ ಪಾಲ್ದಿತ್ತೊಂಡೆರು. ಶ್ರೀರಾಮ ಕಥಾ ಮಾಲೀಕ ಕರ್ನಾಟಕ ಬ್ಯಾಂಕ್ ತಾಳಮದ್ದೊಳಿ ಸಪ್ತಡು 6ನೇ ದಿನ ನಾರಾಯಣ ಶರ್ಮಾ ನಿರ್ಚಾಲ್ ಭಾಗವತಿಕೆಡು ಕಾರ್ಲದ ಅನಂತ ಶಯನ ಮಹಿಳಾ ಯಕ್ಷಕಲಾ ಮಂಡಳಿದ ಕ್ಲೆಡ್ದು ರಾವಣಾವಧೆ ಪ್ರಸಂಗದ ಕೂಟ ನಡಪಾದ ಕೊರಿಯರು. ಪೂರ್ವಕ ಬೇಡಿಕೊಂಡೋಳು ಈ ಮಂಡೋದರಿ ಅಸದಳವಾಗಿ ಗಗನಕ್ಕೆ ಗಗನ, ಸಾಗರಕ್ಕೆ ಸಾಗರವೇ ಉಪಮೆ. ಅಂತೆಯೇ ರಾಮ ರಾವಣರ ಯುದ್ಧವೆಂದರೆ ರಾಮ ರಾವಣರ ಯುದ್ಧವೇ ಸರಿ. ಮಾತು ಈಗ ದಿಟವಾಗಿ ಸಂಭವಿಸುತ್ತಾ ಇದೆ. ಅಷ್ಟು ಮಾತ್ರವಲ್ಲ, ಮತ್ತೇನು? ನಿನಗೆ ಸಿಕ್ಕ ಶಾಪಗಳು ಒಂದೇ ಎರಡೇ. ಆ ಶಾಪದ ಕೂಪದಿಂದ ಮೇಲೆತ್ತುವವರು ಯಾರೂ ಇಲ್ಲವಾಗಿದ್ದಾರೆ. ರಾಮ ಸಿಂಧು ಶಯನ ಸಿಂಧು ಶಯನನ ನೋಡಿ. ತೆಂಗುತಿಟ್ಟಿನ ಹಿರಿಯ ಮದ್ದಳೆಗಾರರು ದಿವಾನ ಭೀಮ್ ಭಟ್ರು ಅವರಿಂದ ಸ್ವಲ್ಪ ವಿದ್ಯೆಯನ್ನು ಕಲಿತು ನಾನು ಈಗ ಒಂದು ಯಕ್ಷ ಶನೀಶ್ವರ ಭಕ್ತವೃಂದ ಎಂಬ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿಕೊಂಡು ಇದರಿಂದ ದುಬಾಯಿ, ಮಸ್ಕತ್, ಅಬುದಾಬಿ, ಬೊಂಬೈ ಹಾಗೂ ಊರುಗಳಲ್ಲಿ ತುಂಬ ಕಾರ್ಯಕ್ರಮ ಮಾಡುತ್ತಾ ಇರುವುದರಿಂದ ಯಕ್ಷರಾರಿಯಲ್ಲಿ ಸಕ್ರಿಯವಾಗಿ ನನಗೆ ಭಾಗವಹಿಸಲು ಕಷ್ಟ ಆಗ್ತಿತ್ತು. ಹಾಗಾಗಿ ಯಕ್ಷರಾರಿಯಲ್ಲಿ ನನಗೆ ಯಾವುದೇ ಒಂದು ಮನಸ್ತಾಪ ಇಲ್ಲದೆ ಮುಕ್ತವಾಗಿ ಯಕ್ಷರಾರಿಯಲ್ಲಿ ಈಗಲೂ ಇದ್ದೇನೆ, ಮೊದಲು ಇದ್ದೆ ಎಂಬ ಭಾವನೆಯಿಂದ ಮಾತನಾಡ್ತಾ ಇದ್ದೇನೆ. ಈ ಕಲೆಗೆ ತನ್ನದೇ ಆದ ಸೇವೆಯನ್ನು ನೀಡುತ್ತಿದ್ದಾರೆ. ನಾನು ಅದಕ್ಕೆ ಅಭಿನಂದನೆ ಸಲ್ಲಿಸಿದ್ದೇನೆ. ಇದರೊಂದಿಗೆ ನನ್ನ ಮಾರ್ಗದರ್ಶಕರಾದ ಹರಿಕೃಷ್ಣ ಪುನರೂರವರು, ಶ್ರೀಪತಿ ಭಟ್ರು ಅವರು ಈ ಸಂಸ್ಥೆಯನ್ನು ಮುನ್ನಡೆಸಿದ್ದಾರೆ. ನನ್ನ ಆತ್ಮೀಯ ಮಿತ್ರರಾದ ಉಡುಪರು ಕೂಡ ಈ ಸಂಸ್ಥೆಗೆ ಬಹಳಷ್ಟು ನೆರಳಾಗಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ. ನನ್ನ ಆತ್ಮೀಯ ಮಿತ್ರರಾದ ಕಾಮತ್ರು ಈ ಒಂದು ಕಾರ್ಯಕ್ರಮ ನನಗೆ ಕಳೆದ ವರ್ಷವೂ ನನಗೆ ಆಹ್ವಾನ ನೀಡಿ ಭಾಗವಹಿಸಲು ಅವಕಾಶ ಕೊಟ್ಟಿದ್ದಾರೆ. ಈ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ನಾನು ಹೆಮ್ಮೆ ಪಡ್ತಿದ್ದೇನೆ. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನಗೂ ಜ್ಯೋತಿಷಿ ವಿದ್ವಾನ್ ಬೇಳ ಪದ್ಮನಾಭ ಶರ್ಮಾ ಬೊಕ್ಕ ಅಣ್ಣಮೆಗ್ಗೆರ್ಲು ಒರ್ಂಬ ಬುಳ್ಳಿದ ಕಲಶಲೇನು ಸೇವಾರೂಪಡು ಅರ್ಪಣೆ ಮಲ್ತಿದರು.
ಜ್ಯೋತಿಷ್ ವಿದ್ವಾನ್ ಬೇಡ ಪದ್ಮನಾಭ ಶರ್ಮಾ ಬೊಕಾರೆ ನಾಡ್ನೆ ಮಿಗ್ಗೆರ್ಲು ಕಾಸರಗೋಡು ಜಿಲ್ಲೆದ ಮಧುರು ಶ್ರೀ ಮದರಂತೇಶ್ವರ ದೇವಸ್ಥಾನಗೂ ಒರ್ಮ ಬುಳ್ಳಿದ ಕಲಶಲಿನ ಸಮರ್ಪಣೆ ಮಲ್ತದೇರು ದೇವಸ್ಥಾನಡು ನಿಚ್ಚ ನವಕ ಅಭಿಷೇಕ ನಡಪುನಾಲೆಕೊಡು ಬುಳ್ಳಿದ ಕಲಶುಡು ಕಲಶಾಭಿಷೇಕ ನಡಪಡಿಂದು ನಿರ್ಧಾರ ಮಲ್ತದು ದಿನ ಸೇವೆದ ಲೆಕ್ಕೊಡು ಬೇಡ ಮನೆತನದ ಅಣ್ಣೆ ಮಿಗ್ಗೆಲ್ಲು ಒರ್ಮ ಕಲಶಲಿನ ಕುರಿಯರು ತಂತ್ರಿಲು ಉಳಿಯ ವಿಷ್ಣು ಅಸ್ರ ಇಸೇಸ ಪ್ರಾರ್ಥನೆ ಮಲ್ತಿರು ದೇವರಿಗೂ ಸಮರ್ಪಣೆ ಮಲ್ತದು ಪ್ರಸಾದ ಕುರಿಯರು ಮಧುರ ಕ್ಷೇತ್ರದ ಅಧಿಕಾರಿಲು ಕೆ ಜಗದೀಶ್ ಪ್ರಸಾದ್ ಇಳಂಗಳ ವಾಸುದೇವ ಹೊಳ್ಳ ಭಕ್ತಿರು ಈ ಪೊರ್ತುಡಿತ್ತಿರು ಇಡಗ ಎಣಿತ ನಮ್ಮ ಕುಡ್ಡ ತುಳುವಾರ್ತೆಲು ಮುಗಿಂಡ ಸೊಲ್ಮೇಲ್